ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೂಟಿ ಫ್ರೂಟಿನ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಟೂಟಿ ಫ್ರೂಟಿ ಅಂತ ಹೇಳಿದ್ರೆ ಮಕ್ಕಳು ಅಂತೂ ತುಂಬಾ ಇಷ್ಟಪಡ್ತಾರೆ ತುಂಬಾ ಇಷ್ಟ ಸಣ್ಣ ಮಕ್ಕಳಿಗೆಲ್ಲ ಇದನ್ನ ಐಸ್ ಕ್ರೀಮ್ಗಾಗಿರ್ಬೋದು ಅಥವಾ ಬ್ರೆಡ್ಗಾಗಿರ್ಬೋದು ಅಥವಾ ಕಪ್ ಕೇಕ್ಗಳಿಗೆ ಕೂಡ ಇದನ್ನ ಬಳಸ್ತಾರೆ ತುಂಬಾ ಟೇಸ್ಟಿಯಾಗುತ್ತೆ ನಾವು ಹೊರಗಡೆಯಿಂದ ತಗೊಬರೋ ಬದಲು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನ ಮನೆಯಲ್ಲಿ ಮಾಡ್ಕೊಂಡ್ರೆ ಹೆಲ್ದಿಯಾಗಿ ನಮ್ಗೆ ಎಷ್ಟು ಬೇಕಷ್ಟು ನಾವು ಮಾಡ್ಕೊಳ್ಬಹುದು ತುಂಬಾನೇ ಸಿಂಪಲ್ ಆಗಿ ನಾವು ಇದನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಮತ್ತೆ ಇನ್ಯಾಕೆ ತಡ ಮಾಡೋದು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಎಸ್ ನಾನಿಲ್ಲಿ ಒಂದು ರಾ ಪಪ್ಪಾಯ ತೊಗೊಂಡಿದ್ದೀನಿ ಟೂಟಿ ಫ್ರೂಟಿ ಮಾಡ್ಕೊಳ್ಳೋದಕ್ಕೆ ನಮಗೆ ರಾ ಪಪ್ಪಾಯ ಬೇಕು ಚೂರು ಕೂಡ ಇದು ಹಣ್ಣಾಗಿರಬಾರ್ದು ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ತಾ ಇದ್ದೀನಿ ನಾನಿವಾಗ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಕಾಯಿ ಇದೆ ಇದು ನೋಡ್ತಾ ಇದ್ದೀರಲ್ವಾ ಈ ಥರ ಇರಬೇಕು ಇದರದ್ದೆಲ್ಲ ಸಿಪ್ಪೆ ಇವಾಗ ತೆಗೆದುಕೊಳ್ಬೇಕು ನೀಟಾಗಿ ನಾನಿದ್ರ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೋತೀನಿ ನೋಡಿ ಇದೇ ರೀತಿಯಾಗಿ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋತೀನಿ ಒಂಚೂರು ಸಿಪ್ಪೆ ಇದರಲ್ಲಿ ಇರಬಾರ್ದು ನೋಡ್ತಾ ಇದ್ದೀರಲ್ವಾ ನೀಟಾಗಿ ನಾನು ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ಬೇಕು ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು ಸರ್ ನೋಡ್ತಾ ಇದ್ರಲ್ವ ನಡುವಲ್ಲಿ ಬೀಜ ಏನಿದೆ ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಬೀಜ ಎಲ್ಲ ಇರಬಾರ್ದು ನೀಟಾಗಿ ಬೀಜನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಆನಂತರ ಇದರ ಮಿಡ್ಲಲ್ಲಿ ಏನಿದೆ ನೋಡಿ ಸಾಫ್ಟಾಗಿ ಇದನ್ನೆಲ್ಲ ನಾವು ತೆಗಿಬೇಕು ಅಂದರೆ ಮೇಲಿನ ಪದರ ಎಲ್ಲ ಕಟ್ ಮಾಡಿ ತೆಗಿಬೇಕು ಒಂದು ಸೈಡ್ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾನು ಆ ಭಾಗನ ಹಾಕ್ಕೊಳ್ತಾ ಇಲ್ಲ ಅದರಿಂದ ಅರ್ಧ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಈ ಮೇಲಿನ ಪೋರ್ಷನ್ ಏನಿದೆ ಇದನ್ನು ನೀಟಾಗಿ ತೆಗಿತಾ ಇದ್ದೀನಿ ನಾನಿವಾಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು 1 ಕಪ್ ಆಗುವಷ್ಟು ಆಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದನ್ನು ಏನು ಮಾಡೋದು ಅಂತ ಹೇಳಿದ್ರೆ ಇದನ್ನು ಬೇಯೋಕೆ ಇಟ್ಕೊಳ್ಬೇಕು 1 ಕಪ್ ಪಪಾಯಾಗೆ 2 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಬೇಕು 2 ಕಪ್ ಇದ್ದರೆ 4 ಕಪ್ ಅಷ್ಟು ಹಾಕ್ಕೊಳ್ಳಿ ಡಬಲ್ ಮಾಡ್ಕೊಳ್ಳಿ ಇದು 5 ರಿಂದ 6 ನಿಮಿಷಗಳ ಕಾಲ ಬೆಂದರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬೇಡ ತುಂಬ ಸಾಫ್ಟ್ ಕೂಡ ಆಗಬಾರ್ದು ಇದು ನಾನು ಪಪಾಯ ಅರ್ಧ ಕಲರ್ ಚೇಂಜ್ ಆಗಿದೆ ಅಂತ ತಗೊಳ್ಳಿಲ್ಲ ನೋಡಿ ಸೊ ಅದಕ್ಕಾಗಿ 1 ಕಪ್ ಆಯಿತು ಇಲ್ಲಾಂದರೆ 2 ಕಪ್ ಅಷ್ಟು ಆಗ್ತಾ ಇತ್ತು ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ 5 ನಿಮಿಷ ಕರೆಕ್ಟ್ 5 ನಿಮಿಷ ಸಾಕು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎಸ್ ಇವಾಗ ಇದು ಕಂಪ್ಲೀಟಾಗಿ 5 ನಿಮಿಷ ಆಗಿದೆ ತುಂಬ ಸಾಫ್ಟ್ ಕೂಡ ಆಗಬಾರ್ದು ಇದು 5 ನಿಮಿಷ ಬೆಂದರೆ ಸಾಕಾಗುತ್ತೆ ಇದರ ನೀರೆಲ್ಲ ಬಸ್ಕೊಳ್ಬೇಕು ಇವಾಗ ನೀಟಾಗಿ ನೀರನ್ನು ರಿಮೂವ್ ಮಾಡ್ಕೊಳ್ಳಿ ನಾನಿವಾಗ ಇದನ್ನೆಲ್ಲ ಸೈಡ್ಗೆ ಎತ್ತಿಡ್ತೀನಿ ನೀರನ್ನು ತೆಗೆದು ನೆಕ್ಸ್ಟ್ ಇವಾಗ ನಾವು ಸಕ್ಕರೆನ ಪಾಕಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ 3/4 ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ನಮಗೆ ಜಸ್ಟ್ ಕರಗಬೇಕು ಪಾಕ ಅಲ್ಲ ಜಸ್ಟ್ ಕರಗಿದ್ರೆ ಸಾಕು ಇವಾಗ ನೀವು ನೋಡ್ತಾ ಇರ್ಬೋದು ಸಕ್ಕರೆ ಕರಗಿದೆ ಇವಾಗ ನಾನು ಇದಕ್ಕೆ ಪಪ್ಪಾಯನ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಿಟ್ಟಿರುವಂತಹ ಪಪ್ಪಾಯನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಂಡ ನಂತರ ನಮಗೆ ಪಾಕ ತೆಗಿಯೋಕ್ಕಿದೆ ಇದು ಪಾಕ ಬರಬೇಕು ಒಂದೇಳೆ ಪಾಕ ಯಾವ ರೀತಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಸ್ವಲ್ಪ ಕುದಿಬೇಕು ಇದು ಎಲ್ಲ ಕಂಪ್ಲೀಟಾಗಿ ಗಟ್ಟಿಯಾಗುತ್ತೆ ಸಕ್ಕರೆ ಕುದ್ದು ಇವಾಗ ನೀವು ನೋಡ್ತಾ ಇರ್ಬೋದು ಇದು 15 ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದಿದೆ ಒಂದೇಳೆ ಪಾಕ ಬಂದಿದೆ ಬಿಸಿ ಕೂಡ ಇದೆ ಟಚ್ ಮಾಡೋಕ್ಕಾಗ್ತಾ ಇಲ್ಲ ನೋಡ್ತಾ ಇದ್ದೀರಲ್ವ ಒಂದೇಳೆ ಪಾಕ ಅಂತ ಹೇಳಿದ್ರೆ ನೋಡಿ ಈ ಥರ ನಾವು ಕೈಯಲ್ಲಿ ಟಚ್ ಮಾಡಿದಾಗ ಅದು ನೋಡಿ ಅಂಟ್ಕೊಳ್ಬೇಕು ಒಂದು ನೂಲು ಥರ ಬರಬೇಕು ಕಟ್ ಆಗಬಾರ್ದು ಪಾಕ ಒಂದು ನೂಲು ಥರ ಬರಬೇಕು ಅದು ಇಷ್ಟು ಆದರೆ ಇದು ಸಾಕಾಗುತ್ತೆ ನಾನು 3 ಕಲರಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾ ಇದ್ದೀನಿ 3 ಕಪ್ಗಳಿಗೆ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀವು ಎಷ್ಟು ಕಲರ್ ಮಾಡ್ತೀರಾ ಅಷ್ಟು ಡಿವೈಡ್ ಮಾಡ್ಕೊಳ್ಳಿ ನಾನಿಲ್ಲಿ 3 ಕಲರಲ್ಲಿ ಮಾಡ್ತಾ ಇದ್ದೀನಿ ಗ್ರೀನ್ ಯೆಲ್ಲೋ ಹಾಗೂ ರೆಡ್ ಕಲರಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ಕಲರ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಗ್ರೀನ್ ಕಲರ್ ಹಾಕ್ತಾ ಇದ್ದೀನಿ ಕಲರ್ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಕಲರ್ ಬರುತ್ತೆ ಇದು ಗ್ರೀನ್ ಕಲರ್ ಹಾಕ್ಕೊಂಡೆ ಅದೇ ರೀತಿಯಾಗಿ ಇಲ್ಲಿ ರೆಡ್ ಕಲರ್ ಹಾಕೋತಾ ಇದ್ದೀನಿ ಕಲರ್ ಹಾಕಿದ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಕೂಡ ಕಲರ್ ಚೆನ್ನಾಗಿ
ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ರೆಡಿ ಆಯಿತು. ಇಲ್ಲಿ ನೆಕ್ಸ್ಟ್ ನಾವು ರೆಡ್ ಕಲರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡ್ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ. ರೆಡ್ ಕಲರ್ ಕೂಡ ಅದೇ ರೀತಿಯಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯೆಲ್ಲೋ ಕಲರ್, ರೆಡ್ ಕಲರ್ ಹಾಗೂ ಗ್ರೀನ್ ಕಲರ್ ಮೂರನ್ನು ಮಿಕ್ಸ್ ಮಾಡಿಕೊಂಡೆ. ಇದನ್ನು ಇವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಬೇಕು. ಇದು ಡ್ರೈ ಆಗೋದಿದೆ. ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ನಮಗೆ ಇದ್ರ ಉಳಿದಿರುವಂಥ ಸಕ್ಕರೆ ಪಾಕ ಎಲ್ಲ ಏನಿದೆ ನೋಡಿ, ಇದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಂದೊಂದು ಕಲರನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದು ಒಣಗೋ ತನಕನೂ ಸಪ್ರೇಟಾಗಿ ಹಾಕ್ಕೊಳ್ಳಿ. ನಾನು 3 ಕಲರನ್ನು ಕೂಡ ನಾನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರೆಡ್ ಕಲರ್ನ ಹಾಕ್ಕೊಂಡೆ ನಾನು ಮೊದಲನೇದಾಗಿ. ಹಾಕೊಂಡಾದ ನಂತರ ಸ್ಪೂನ್ನ ಸಹಾಯದಿಂದ ಈ ಥರ ಹರಡ್ಕೊಳ್ಳಿ ಚೆನ್ನಾಗಿ. ಆ ನಂತರ ನೆಕ್ಸ್ಟ್ ಇಲ್ಲಿ ನಾನು ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ಸಪ್ರೇಟಾಗಿ ಹಾಕ್ಕೊಳ್ಳಿ. ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ಪೂನ್ನ ಸಹಾಯದಿಂದ ಸ್ವಲ್ಪ ಹರಡ್ಕೊಳ್ಳಿ, ಬೇಗ ಡ್ರೈ ಆಗುತ್ತೆ. ಕೊನೆಯದಾಗಿ ಗ್ರೀನ್ ಕಲರ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇದು ಒಣಗಿದ ನಂತರ ಸೂಪರಾಗಿ ಕಾಣಿಸ್ತದೆ ನೋಡೋದಕ್ಕೂ ಕೂಡ. ಇದೇ ರೀತಿಯಾಗಿ ಹರಡ್ಕೊಳ್ಳಿ. ಇದ್ರ ಮೇಲೆ ಇನ್ನೊಂದು ಟಿಶ್ಯೂ ಕೂಡ ನೀವು ಹಾಕ್ಕೊಳ್ಳಿ, ಬೇಗ ಹೀರ್ಕೊಳ್ಳುತ್ತೆ. ಈ ಸ್ಟೆಪ್ಪನ್ನು 2 ಸಲ ನೀವು ಫಾಲೋ ಮಾಡಬೇಕಾಗುತ್ತೆ. ಇದು ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಹೊರಗಡೆಯಿಂದ ಯಾವ ರೀತಿ ತರ್ತೀವಿ ನೋಡಿ, ಅದೇ ರೀತಿಯಾಗಿ ಬಂದಿದೆ. ಇದನ್ನು ನಾನಿವಾಗ ಒಂದೇ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ, ಮಿಕ್ಸ್ ಮಾಡಿ ತೋರಿಸ್ತೀನಿ. ಈ ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನಿವಾಗ. ಮೊದಲನೇದಾಗಿ ನಾನಿಲ್ಲಿ ರೆಡ್ ಕಲರ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗ್ರೀನ್ ಕಲರ್ನ ಹಾಕೋತಾ ಇದ್ದೀನಿ. ಆನಂತರ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ನಾವು ಮನೆಯಲ್ಲಿ ಎಷ್ಟು ಸುಲಭವಾಗಿ ಟೂಟಿ ಫ್ರೂಟಿನ ಮಾಡ್ಕೊಂಡ್ವಿ ಅಂತ. ಸೇಮ್ ಹೊರಗಡೆಯಿಂದ ಯಾವ ರೀತಿ ತಗೋಬರ್ತೀವಿ ನೋಡಿ, ಅದೇ ರೀತಿಯಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವಾ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ನಿಮ್ಮ ಕೈಯಾರೆ ನೀವು ಮಾಡಿಕೊಡಿ, ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಖಂಡಿತವಾಗ್ಲೂ ಇದನ್ನ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ನನ್ನ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನ್ಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.